ಕೊರೋನಾ ಲಾಕ್ಡೌನ್ನಿಂದಾಗಿ ಬಡವರು ಮತ್ತು ದಿನಕೂಲಿ ಕಾರ್ಮಿಕರು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಅವರಿಗೆ ನೆರವಾದವರು ಸುರತ್ಕಲ್ನ ಆಪದ್ ಬಾಂಧವ ತಂಡ. ಲಾಕ್ಡೌನ್ ಘೋಷಣೆ ಆದಂದಿನಿಂದ ಇಂದಿನವರೆಗೂ ಹಾಗೂ ಲಾಕ್ಡೌನ್ ಮುಗಿಯುವವರೆಗೂ ಸಂಕಷ್ಟದಲ್ಲಿದ್ದವರಿಗೆ ಆಹಾರಗಳನ್ನು ನೀಡುತ್ತಿದ್ದಾರೆ. ಈ ಬಗ್ಗೆ ಆಪದ್ ಬಾಂಧವ ಸಮಾಜ ಸೇವಾ ಸಂಘದ ಉಮೇಶ್ ಅವರು ಮಾತನಾಡಿ, ಲಾಕ್ಡೌನ್ ಘೋಷಣೆಯಾದ ದಿನದಿಂದ ಬೆಳಗ್ಗೆ 6ರಿಂದ 8 ಗಂಟೆಯವರೆಗೆ ಚಹಾ ಸೇರಿದಂತೆ ತಿಂಡಿ ತಿನಿಸುಗಳನ್ನು ನೀಡುತ್ತಿದ್ದೇವೆ. ನಮಗೆ ಸಂಘ ಸಂಸ್ಥೆಗಳು ಕೈ ಜೋಡಿಸುತ್ತಿದ್ದಾರೆ. ಮಾತ್ರವಲ್ಲದೆ ಮಾರ್ಗದ ಬದಿಯಲ್ಲಿ ನೆಲೆಸಿರುವವರಿಗೂ ಕೂಡ ರಿಕ್ಷಾದ ಮೂಲಕ ತೆರಳಿ ಆಹಾರವನ್ನು ನೀಡುವ ಮೂಲಕ ಸಮಾಜ ಸೇವೆಯನ್ನ ಮಾಡುತ್ತಿದ್ದೀವಿ ಎಂದು ಹೇಳಿದರು. ಕಳೆದ ಲಾಕ್ಡೌನ್ ಇಂದ ಪ್ರಾರಂಭವಾದ ದಿವಸದಿಂದ ನಮ್ಮ ಆಪತ್ ಬಾಂಧವ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಇಟ್ಟಿಯ ಸುರತ್ಕಲ್ ಈ ಸಂಸ್ಥೆಯಿಂದ ದಿನನಿತ್ಯ ಬೆಳಿಗ್ಗೆ 6 ಗಂಟೆಯಿಂದ 8 ಗಂಟೆ ತನಕ ಚಹಾ ಮತ್ತು ತಿಂಡಿಯನ್ನು ನೀಡುತ್ತಿದ್ದೇವೆ. ಹಾಗೂ 4 ಗಂಟೆಗೆ ಪುನಃ ಅವರಿಗೆ ಚಹಾದ ವ್ಯವಸ್ಥೆ ಮಾಡ್ತಿದ್ದೇವೆ. ಪುನಃ 6:30ರಿಂದ 8 ಗಂಟೆ ತನಕ ಪುನಃ ಉಪಹಾರವನ್ನು ನೀಡುತ್ತಿದ್ದೇವೆ. ಇದು ನಮ್ಮ ಸುರತ್ಕಲ್ ಆಪತ್ ಬಾಂಧವ ಸಮಾಜ ಸೇವಾ ಸಂಘ ರಿಜಿಸ್ಟರ್ ಇಟ್ಟಿಯ ಸುರತ್ಕಲ್ ಈ ಸಂಸ್ಥೆ ನಡೀತಾ ಬರ್ತಿದೆ. ಇದಕ್ಕಾಗಿ ನಮಗೆ ಬೇಕಾದ ಸಂಘ ಸಂಸ್ಥೆಗಳು ಕೈ ಜೋಡಿಸಿದ್ದಾರೆ. ಲಾಟರಿ ಕ್ಲಬ್ ಸುರತ್ಕಲ್, ಶಾರಾ ಸಮಿತಿ ಹಾಗೂ ಕಟ್ಟೆ ಫ್ರೆಂಡ್ಸ್ ಮಿತ್ರರು, ಬೇರೆ ಬೇರೆ ಈ ಗೋಯಿನ್ಸ್ ಕಾಲೇಜಿನ ಲೆಕ್ಚರ್ಗಳು, ನಮ್ಮ ಸ್ಥಳೀಯ ಪೊಲೀಸ್ ಠಾಣೆಯ ಕಾನ್ಸ್ಟೇಬಲ್ಗಳು ತುಂಬ ಜನ ನಮಗೆ ಬೆಂಬಲ ಕೊಟ್ಟಿದ್ದಾರೆ. ಸಾರ್ವಜನಿಕವಾಗಿ ತುಂಬ ಜನಕ್ಕೆ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಈ ಬೆಳಿಗ್ಗೆ ಒಂದು 65 ಜನ ಬರ್ತಾರೆ ತಿಂಡಿ ತಿನ್ನಲಿಕ್ಕೆ, ತಿಂಡಿ ಮತ್ತೆ ಚಹಾ. ಹಾಗೂ ಸಂಜೆ 4 ಗಂಟೆಗೆ ಒಂದು 35-40 ಜನ ಬರ್ತಾರೆ. ಪುನಃ ರಾತ್ರಿ ಹೊತ್ತು 90-95 ಒಳಗೆ ಜನ ಬಂದು ಸಂತೋಷದಿಂದ ಅವರು ಉಪಹಾರ ಮಾಡಿಕೊಂಡು ಹೋಗ್ತಾರೆ. ಈಗಾಗಲೇ ಸುರತ್ಕಲ್ನ ಆಪದ್ ಬಾಂಧವ ತಂಡ ಪ್ರತಿದಿನ 95ಕ್ಕಿಂತಲೂ ಅಧಿಕ ಮಂದಿಗೆ ಆಹಾರವನ್ನ ನೀಡುತ್ತಿದ್ದಾರೆ.